ಬೆಳವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾನದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಿದ್ಯುತ್ ಸಬ್ಸ್ಟೇಷನ್ ನಿರ್ಮಿಸಲು ಮಂಜೂರು ಆಗಿರುವುದನ್ನು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮಸ್ಥ ರಾಜೇಶ್ ಕಡಲಕೆರೆ ಅವರು ಸಬ್ಸ್ಟೇಷನ್ನಿಂದ ಹಾದು ಹೋಗುವ ಪ್ರದೇಶದಲ್ಲಿ ಎಸ್ಸಿ ಎಸ್ಟಿ ಕುಟುಂಬಗಳ ಮನೆಗಳಿವೆ ಮತ್ತು ಕೃಷಿ ಭೂಮಿ ಇದೆ. ಆದ್ದರಿಂದ ಇಲ್ಲಿ ಆಗುವ ವಿದ್ಯುತ್ ಸಬ್ಸ್ಟೇಷನ್ಗೆ ಗ್ರಾಮಸ್ಥರ ವಿರೋಧವಿದೆ. ಆದರೆ ಅಭಿವೃದ್ಧಿಗೆ ವಿರೋಧವಿಲ್ಲ. ಆದ್ದರಿಂದ ಗುರುತಿಸಿರುವ ಸ್ಥಳವನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು. ಇಲ್ಲೇ ಪರಿಸರದಲ್ಲಿ 30 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಸಬ್ಸ್ಟೇಷನ್ ಇದೆ. ಅಲ್ಲದೆ ಇದೀಗ ನಿರ್ಮಾಣವಾಗಲಿರುವ ಸಬ್ಸ್ಟೇಷನ್ನ ಉಪಯೋಗ ಸ್ಥಳೀಯರಿಗಿಲ್ಲ. ಬದಲಾಗಿ ಶಿರ್ತಾಡಿ, ಅಳಿಯೂರು ಮತ್ತು ವಾಲ್ಪಾಡಿ ಪ್ರದೇಶದ ಜನರಿಗೆ ಹೆಚ್ಚಿನ ಉಪಯೋಗವಾಗುವುದರಿಂದ ಅಲ್ಲಿನ ಪ್ರದೇಶದಲ್ಲಿಯೇ ನಿರ್ಮಿಸುವುದು ಉತ್ತಮವೆಂದು ಹೇಳಿದ ಅವರು, ಈ ಯೋಜನೆಗೆ ಇಲ್ಲಿಂದ ವಿದ್ಯುತ್ ಹಾದು ಹೋಗುವುದಕ್ಕೆ ನಮ್ಮ ವಿರೋಧವಿದೆ. ಇದೀಗ ಸಾರ್ವಜನಿಕರು ವಿರೋಧಿಸುತ್ತಿದ್ದೇವೆ. ಮುಂದೆ ಕಾನೂನಾತ್ಮಕವಾದ ಹೋರಾಟವನ್ನು ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದರು. ಟೆಕ್ನಿಕಲಿ ಅದನ್ನ ಡಿಸೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬೇರೆ ಲ್ಯಾಂಡ್ ನೋಡಿ ಅಂತ ಹೇಳಿದ್ರು. ಅಲ್ಲಿಗೆ ಮಿನಿಮಮ್ 7.5 ಎಕರೆ ಜಾಗ ಬೇಕು ಅಂತ ಹೇಳಿದ್ರು. ಅಲ್ಲಿ ಅಷ್ಟು ಜಾಗ ಸಿಗುದಿಲ್ಲ ಅಂತ MLA ಸಾಹೇಬ್ರ ಹತ್ರ ನಾವು ಡಿಸ್ಕಷನ್ ಮಾಡಿದ್ವಿ. ಸಬ್ಸ್ಟೇಷನ್ ನಿರ್ಮಿಸಲು ಜಾಗ ಮಂಜೂರಾಗಿದ್ದು ಇಲಾಖೆಗೆ ಹಣವನ್ನು ಪಾವತಿ ಮಾಡಲಾಗುವುದರಿಂದ ಬೇರೆಡೆಗೆ ಬದಲಾವಣೆ ಮಾಡುವುದು ಕಷ್ಟ ಸಾಧ್ಯ. ನಿಮ್ಮ ಏನು ಮನವಿ ಇದೆಯೋ ಅದನ್ನು ಕೊಡಿ ಎಂದು ಕೆಪಿಟಿಸಿಎಲ್ನ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ತಿಳಿಸಿದರು. ಮತ್ತು ಅದರ ಸಬ್ಸ್ಟೇಷನ್ಗೆ ಹೋಗುವಂತ ಲೈನ್ಗಳು ಅತಿ ಹೆಚ್ಚಾಗಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಮತ್ತು ಕೃಷಿ ಭೂಮಿಯ ಜಮೀನಲ್ಲೇ ಅದು ಕವರ್ಗಳು ಹೋಗ್ತವೆ. ಹಾಗಾಗಿ ಇಲ್ಲಿ ಸ್ಥಳೀಯರೆಲ್ಲರೂ ಬೆಳವಾಯಿ ಗ್ರಾಮದ ಕಾನ ಎಂಬಲ್ಲಿ ಎಲ್ಲ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಒಂದು ಮಾತನ್ನು, ಅಭಿವೃದ್ಧಿಗೆ ಯಾರು ವಿರೋಧಿಗಳಲ್ಲ. ಹಾಗಾಗಿ ಅಲ್ಲಿಯ ಸ್ಥಳವನ್ನು ಮರುಪರಿಶೀಲನೆ ಮಾಡಬೇಕು, ಬೇರೆ ಕಡೆ ಇದನ್ನು ಮತ್ತು ಇಲ್ಲಿ ಪಳಕಳದಲ್ಲಿ 30 ವರ್ಷದ ಹಿಂದಿನಿಂದಲೇ ಇಲ್ಲಿಯ ಒಂದು ಹತ್ತಿರದಲ್ಲಿ ಸಬ್ಸ್ಟೇಷನ್ ಇದೆ. 200 ಮೀಟರ್ ಅಂತರದಲ್ಲಿ ಸಬ್ಸ್ಟೇಷನ್ಗಳು ಇದಾವೆ. ಮತ್ತು ಮೂಡುಬಿದಿರೆಯಲ್ಲಿ ಈಗ ಈ ಸಬ್ಸ್ಟೇಷನ್ ಏನಾಗ್ತದೆ, ಇದರಿಂದ ಉಪಯೋಗ ಸ್ಥಳೀಯರಿಗೆ ಇಲ್ಲ ಅನ್ನುವಂಥದ್ದು ಕೂಡ ಒಂದು. ಶಿರ್ತಾಡಿ, ವಾಲ್ಪಾಡಿ ಆ ಭಾಗದವರಿಗೆ ಅಲ್ಲಿ ವೋಲ್ಟೇಜ್ ಸಮಸ್ಯೆ ಇಲ್ಲ. ಹಾಗಾಗಿ ಅಲ್ಲಿಯೇ ಒಂದು ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿಯೇ ಮಾಡಿದರೆ ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮತ್ತೆ ಈ ಯೋಜನೆಗಂತೂ ಇಲ್ಲಿಂದ ಲೈನ್ಗಳು ಹೋಗುವುದಕ್ಕೆ ನಮ್ದು ವಿರೋಧ ಇದೆ. ಇವತ್ತು ಇದು ಸಾರ್ವಜನಿಕ ಹೋರಾಟ, ಇನ್ನು ಕಾನೂನು ರೀತಿಯ ಹೋರಾಟಗಳು ನಡೀತವೆ. ಇನ್ನಷ್ಟು ಬೇರೆ ಬೇರೆ ರೀತಿಯ ಹೋರಾಟಗಳು ಖಂಡಿತವಾಗಿ ಕಾನೂನಿನ ಚೌಕಟ್ಟಿನೊಳಗೆ ನಡೆಸ್ತೇವೆ. ಗ್ರಾಮ ಪಂಚಾಯತ್ ಸದಸ್ಯ ಭರತ್ ಶೆಟ್ಟಿ, ಮಾಜಿ ಸದಸ್ಯ ಅನೀಶ್ ಡಿಸೋಜಾ, ಅಬ್ದುಲ್ಲಾ ಅಲಾ ಪುತ್ತಿಗೆ, ಪ್ರಗತಿಪರ ಕೃಷಿಕ ಉಮಾನತ್ ತೇವಾಡಿಗ, ಪ್ರಭಾಕರ್ ಕುಲಾಲ್, ಫಾರೂಕ್, ಕೃಷ್ಣಪ್ಪ ಪೂಜಾರಿ, ಪ್ರವೀಣ್ ಖಾನಾ ಸಹಿತ 200ಕ್ಕೂ ಅಧಿಕ ಮಂದಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.